ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಗ್ಗಿ ಚಾನಲ್. ನೋಡಿ, ನಾನಿವತ್ತಿಲ್ಲಿ ಫಿಶ್ ಕ್ಲೀನ್ ಮಾಡ್ತಿದ್ದೇನೆ. ಇವತ್ತು ಹಳ್ಳಿಯ ಸ್ಟೈಲಲ್ಲಿ, ಅಂದರೆ ಕಲ್ಲಿನಲ್ಲೇ ಮಸಾಲೆ ಎಲ್ಲ ಅರೆದು ಫಿಶ್ ಇದ್ದು ಪದಾರ್ಥ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮತ್ತು ನೋಡಿ, ಇದೆಲ್ಲ ಮುಲ್ತೋಚ್ಕೊ. ನೋಡಿ, ಇದೆಲ್ಲ ಬೇರೆ ಬೇರೆ ರೀತಿಯದ್ದು ಫಿಶ್ ಉಂಟು. ಇದು ನೋಡಿ, ಇದು ಒಂದು ಬೇರೆ ಟೈಪಿದ್ದು ಫಿಶ್ ಎಲ್ಲ ಬೆರಕ್ಕೆ ಉಂಟು. ನೋಡಿ, ಇದು ಇದರಲ್ಲೆಲ್ಲ ಬೇರೆ ಬೇರೆ ಟೈಪಿದ್ದು ಫಿಶ್ ಉಂಟು. ನೋಡಿ, ಇವಾಗ ಇದರಲ್ಲಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು, ಸ್ವಲ್ಪ ಪದಾರ್ಥ ಮಾಡೋದು. ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದಂತ. ಮತ್ತೆ ಈಗ ತೆಂಗಿನಕಾಯಿ ಕಟ್ ಮಾಡೋದು ಎಲ್ಲ ಕ್ಲೀನ್ ಮಾಡಬೇಕು. ನೋಡಿ, ತೆಂಗಿನಕಾಯಿ ಸಣ್ಣ ಉಂಟು. ಈಗ ನನ್ನ ತೆಂಗಿನಕಾಯಿ ಎಂತ ಮಾಡಲಿಕ್ಕೆ ಹೇಳ್ತಿದ್ದಾರೆ, ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಈಗ ನೋಡ್ಬೇಕು, ಟ್ರೈ ಮಾಡಬೇಕು. ತೆಂಗಿನಕಾಯಿಯನ್ನು ತುರಿಲಿಕ್ಕೆ ಕಟ್ ಮಾಡಿ ಕೊಟ್ಟೆ. ಈಗ ಮಾಡೋದು ಹೇಗಂತ ನೋಡುವ. ನನಗೆ ಗೊತ್ತಿಲ್ಲ ಹೇಗೆ ಆಗ್ತದೆ, ಎಲ್ಲ ಕಲಿಬೇಕು. ತೆಂಗಿನಕಾಯಿ ತುರಿಲಿಕ್ಕೆ ಹೇಳಿದ್ದಾರೆ, ಆದರೆ ಮನೆ ಮೇಲೆ ಅವರು ಕುತ್ಕೊಂಡಿದ್ದಾರೆ. ತೆಂಗಿನಕಾಯಿನ ಎಂತ ಇದರಲ್ಲಿ ತುರಿಯೋದು, ಮನೆ ತೆಂಗಿನಕಾಯಿ ತುರಿಯೋ ಮನೆಯನ್ನು ಕುತ್ಕೊಂಡು ಮತ್ತೆ ನನ್ನ ಹತ್ರ ಹೇಳು ತುರಿಯಿದೆ ಅಂತ. ಹೇಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ಹುರ್ಕೊಳ್ಬೇಕು. ಒಂದು ಎಷ್ಟು ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಕಹಿ ಆಗ್ತದೆ. ಇಷ್ಟು ನೋಡಿ, ಇದರಲ್ಲಿ ನಾನೊಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಇದು ನಿಮಗೆ ಆಪ್ಷನಲ್ಲ, ಹಾಕಬೇಕಂತ ಏನಿಲ್ಲ, ನಾನಿಲ್ಲಿ ಹಾಕ್ಕೊಳ್ತಿದ್ದೇನೆ. ನೋಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಓಮ್ ಕಾಳು. ಇದು ಯಾಕೆ ಹಾಕ್ಕೊಳ್ಳೋದಂದರೆ ಇದು ಮಿಕ್ಸ್ ಫಿಶ್ ಅಲ್ವಾ, ಅಂದರೆ ಬೇರೆ ಬೆರಕೆದ್ದು, ಅದಕ್ಕೆ ಇದರಲ್ಲೆಲ್ಲ ಬಂಗುಡೆ ಎಲ್ಲ ಉಂಟು, ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ಳೋದು. ಇದು ಕರಿಮೆಣಸು, ಒಂದು ಇದರಲ್ಲೊಂದು 10 ಕಾಳು ಉಂಟು. ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು. ಬ್ಯಾಡಗಿ ಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 20 ರಿಂದ 30 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು. ಹುರಿಯುವಾಗ ಸ್ವಲ್ಪ ತೆಂಗಿನೆಣ್ಣೆ. ಇವಾಗ ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು, ಹುರ್ಕೊಳ್ಬೇಕು. ನೋಡಿ, ಇದು ಹುರಿತಾ ಬಂತು. ಇದು ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಇದೆಲ್ಲ ಫ್ರೈ ಆಯಿತು. ಇವಾಗ ನೋಡಿ, ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ. ಇದೊಂದು ಸಣ್ಣ ಅರ್ಧ ಈರುಳ್ಳಿ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತಿದ್ದೇನೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರುವ. ನೋಡಿ, ಇದನ್ನು ಕಲ್ಲಿಗೆ ಹಾಕ್ಕೊಳ್ಬೇಕು. ಕದ್ದಿಟ್ಟಿರುವಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಕೈ ಅಡಿಗೂರು ಕಲ್ಲದು
ಇವಾಗ ನೋಡಿ ಇದನ್ನು ನಾವು ಹುರ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕಬೇಕು. ಹಣ್ಣೂರಟ್ಟು ಮುಂಚಿ ಇದು ನೋಡಿ ನುಣ್ಣಗೆ ರುಬ್ಬಿ ಆಯಿತು. ಇಷ್ಟು ರುಬ್ಬಿದ್ರೆ ಸಾಕು. ಖಾರ ಉಂಡು ನಾನು ಅಮ್ಮತ್ತೆ ಎಂಕ ಖಾರ ಉಂಡೆ ಎಂಕ ಗೊತ್ತು ಎಂಕ ಖಾರ ಉಂಡ ನಾನು ಮಲ್ಪ ಇರು ಬುಲ್ತಾರಂದ ಬೊಕ್ಕ ಪುಲಿಪು ಅರದೆ ಇದು ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಉಂಟು. ಸ್ವಲ್ಪ ನೀರು ಹಾಕಿದ್ದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬೇಕು. ಹಾಕ್ತೇವೆ ಹಾಕ್ತೇವೆ ಸ್ವಲ್ಪ ಮಾಡಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಉಂಟಂತ ಒಮ್ಮೆ ಚೆಕ್ ಮಾಡಬೇಕು. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೇನೆ. ಸ್ವಲ್ಪ ಹುಳಿ ಸ್ವಲ್ಪ ಕಮ್ಮಿ ಆದಾಗೆ ಅನಿಸ್ತಾ ಉಂಟು ನನಗೆ. ಬಾಯಿ ಇಟ್ಟು ಬಿಡುವ, ಸ್ವಲ್ಪ ಕುದಿ ಬರಲಿ. ಯಾಕಂದರೆ ಇದು ಮೇಲೆ ಬರ್ತದೆ ನೋಡಿ. ಇದು ನೋಡಿ ಕುದಿ ಈ ರೀತಿ ಮೇಲೆ ಮೇಲೆ ಬರುವಾಗ ಬಾಯಿ ಮುಚ್ಚಿದ್ರೆ ಫುಲ್ಲು ಲಿಡ್ ಎಲ್ಲ ಕ್ಲೋಸ್ ಇದ್ದರೆ ಕುದಿ ಬೇಗ ಬಂದು ಮೇಲೆಲ್ಲ ಇದಾಗಿ ಹೋಗ್ತದೆ. ಅದಕ್ಕೆ ಸ್ವಲ್ಪ ಓಪನ್ ಥರ ಇಡಬೇಕು. ಮತ್ತೆ ಉಂಟಲ್ಲ ನಿಮಗೆ ಹಿಂದಿನ ಕಾಲದಲ್ಲಿ ಈ ಮಣ್ಣಿನ ಪಾತ್ರೆಯಲ್ಲೆಲ್ಲ ಮಾಡ್ತಿದ್ದದ್ದು. ಇವಾಗೆಲ್ಲ ಆಲ್ಟರ್ನೇಟಿವ್ ಯೂಸಸ್ ಎಲ್ಲ ಬಂದಿದೆ. ಸ್ಟೀಲ್ ಮತ್ತು ಅಲ್ಯೂಮಿನಿಯಮ್ಮು ಆಮೇಲೆ ನಾನ್ ಸ್ಟಿಕ್ಕಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದು ಹೆಲ್ತಿಗೂ ಕೂಡ ಪ್ರಾಬ್ಲಮ್ಮು, ಎಷ್ಟೊಂದು ಒಳ್ಳೆಯದಲ್ಲ. ಮತ್ತು ಇವು ಇನ್ಸ್ಟೆಂಟಾಗಿ ಆಗಬೇಕಂತ ಅದನ್ನು ಯೂಸ್ ಮಾಡೋದು. ಕಾಲದವರಿಗೆಲ್ಲ
ಅವ್ರದ್ದು ಅಂದರೆ ಜೀವಿತಾವಧಿ ಉಂಟಲ್ಲ ತುಂಬ ಲಾಂಗ್ ಇರ್ತಿತ್ತು. ಇವಾಗ ಹೆಚ್ಚಂದರೆ ಒಂದು 60 ಇಯರ್ಸ್ ಬದುಕಿದ್ರೇ ಹೆಚ್ಚು. ಯಾಕಂದರೆ ಇವಾಗಿನ ಫುಡ್ ಆಗಲಿ ಮತ್ತು ಲೈಫ್ ಸ್ಟೈಲ್ ಆಗಲಿ ಎಲ್ಲ ಆಲ್ಟರ್ನೇಟಿವ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಆದ್ದರಿಂದ ನೋಡಿ, ಇವಾಗ ನಾನು ಸ್ವಲ್ಪ ಬಾಯಿ ತೆಗೆದಿದ್ದೇನೆ ನೋಡಿ. ಇವಾಗ ನೋಡಿ ಈ ರೀತಿ ಮೇಲೆ ಬರ್ತಾ ಉಂಟು. ಈ ಸೌಟು ಕೂಡ ಮೊದಲಿನಲ್ಲೆಲ್ಲ ಈ ಮರದ್ದು ಸೌಟೆಲ್ಲ ಯೂಸ್ ಮಾಡ್ತಿದ್ರು. ಇವಾಗ ನೋಡಿ ಇದು ಸ್ಟೀಲ್ ಎಲ್ಲ ಬಂದಿದೆ. ನೀರು ಬರೋಡು ನೋಡಿ, ಇದು ಕುದಿಬೇಕು. ಯಾಕಂದರೆ ಇವಾಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿದ್ದೆಲ್ಲ ಅದೆಲ್ಲ ಬೇಯಬೇಕು ನೋಡಿ. ಇವಾಗ ಕುದೀತಾ ಉಂಟು, ಚೆನ್ನಾಗಿ ಕುದಿಬೇಕು. ಮತ್ತು ಮೀನೆಲ್ಲ ಹಾಕಿದ ಮೇಲೆ ಸೌಟೆಲ್ಲ ಹಾಕಲಿಕ್ಕಿಲ್ಲ. ಈ ರಾಕ್ ಸಾಲ್ಟನ್ನೇ ಯೂಸ್ ಮಾಡಬೇಕು, ಕಲ್ಲುಪ್ಪನ್ನೇ. ಹುಡಿ ಉಪ್ಪೆಲ್ಲ ನಾವು ಯೂಸ್ ಮಾಡ್ತೇವೆ, ಮಾಡೋದಿಲ್ಲ ಅಂತಲ್ಲ. ಮತ್ತು ಇದು ಮಾಡಿದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಮೀನನ್ನು ಹಾಕ್ತಿದ್ದೇನೆ. ಮೀನು ಹಾಕಿದ ಮೇಲೆ ಸೌಟೆಲ್ಲ ಹಾಕಲಿಕ್ಕಿಲ್ಲ. ಒಂದು ಕುದಿ ಬಂದರೆ ಆಯಿತು. ಬಾಯ್ದಿವಡ ಈಗ ರೆಡಿ ಆಯಿತು. ಮೀನು ಕರಿ ರೆಡಿ ಆಗಿದೆ, ಇಳಿಸ್ತದೆ ನೋಡಿ. ಈಗ ಸೌದೆ ಒಲೆಯಿಂದ ತೆಗೆದದ್ದು ನಾವು. ನಾನು ಅದರಲ್ಲಿ ಸ್ವಲ್ಪ ಮೀನನ್ನು ನೋಡಿ ಸ್ವಲ್ಪ ಮೀನನ್ನು ಫ್ರೈಗೆ ಇಟ್ಟಿದ್ದೆ. ಅದರಲ್ಲಿ ಒಂದೊಂದು ಮೀನಲ್ಲಿ ಇವಾಗ ಮಧ್ಯಾಹ್ನಕ್ಕೆಲ್ಲ ಅವರಿಗೆ ಫ್ರೈ ಮಾಡಿ ಕೊಡೋದು. ನಾನಿಲ್ಲಿ ಪ್ಯೂರ್ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ ಫ್ರೈಗೆ. ಯಾವತ್ತೂ ಕೂಡ ಸನ್ಫ್ಲವರು, ಪಾಮ್ ಆಯಿಲ್ ಯಾವತ್ತೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ಹೆಲ್ತಿಗೆ ಹಾಳದು. ಹಾಲ್ಟಿಗೆಲ್ಲ ಆದಷ್ಟು ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿ. ಅದರ ತೆಂಗಿನ ಎಣ್ಣೆಯ ಒಂದು ಫ್ರೈ ಆಗುವಾಗ ಉಂಟಲ್ಲ, ಅದರ ಪರಿಮಳನೆಲ್ಲ ಬೇರೆ, ತುಂಬ ಚೆನ್ನಾಗಿರ್ತದೆ. ತೋರಿಸ್ತೇನೆ ಒಂದು ನಿಮಿಷ. ನೋಡಿ ನೋಡಿ, ಸೇ ಹಾಯ್ ಹಾಯ್, ಸೇ ಹಾಯ್ ಉಂಟಲ್ವಾ. ನಾನು ಆವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದಾನೆ, ಯಾವಾಗ ಫಿಶ್ ಫ್ರೈ ಮಾಡಲಿ ಆಗ್ತದೆ ಅಂತ. ಸಾರಾಗಿದೆ, ನಾನು ಫ್ರೈಗೆ ಒಂದು ವೆಯ್ಟ್ ಮಾಡೋದು, ಊಟ ಮಾಡುವ ಅಂತ. ಎಣ್ಣೆ ರಕ್ಕೊಂಡು ಇವಾಗ ಊಟಕ್ಕೆ ರೆಡಿ ಆಯಿತು ನೋಡಿ. ಅನ್ನ, ಇವಾಗ ಪದಾರ್ಥ ಹೇಗಾಗಿದೆ ಅಂತ ನೋಡುವ. ಈಗ ಸೌಟು ಹಾಕುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಬೇಕು, ಇಲ್ಲದ್ರೆ ಮೀನೆಲ್ಲ ಇದಾಗ್ತದೆ.
ಬರ್ಬೋಡ ಫಿಶ್. ಊಟ ಹೇಗಾಗಿದೆ ಅಂತ ಹೇಳಬೇಕು. ಊಟ ಹೇಗಾಗಿದೆ ಅಂತ ಹೇಳಬೇಕು. ಸಾರು ಮತ್ತು ಫ್ರೈ, ಹೇಗಾಗಿದೆ? ಕರಿ ಚೆನ್ನಾಗಿದೆ. ಅದು ಕರಿ ಅಲ್ಲ, ಪದಾರ್ಥ. ಪದಾರ್ಥ ಚೆಂದಾಗಿದೆ. ಕರಿ ಅಂತ ಹೇಳೋದು. ಟೇಸ್ಟಿ ಆಗಿದೆ.